ಮಂಗಳೂರು ನಗರದ ಪ್ರವೇಶದಲ್ಲೇ ಕೊಳಚೆ ನೀರಿನ ಸ್ವಾಗತ ಸಿಗ್ತಾ ಇದೆ ಜನರಿಗೆ. ನಂತೂರು ಮಲ್ಲಿಕಟ್ಟೆ ರಸ್ತೆಯ ಮೇಲೆ ಹರಿತಾ ಇದೆ ಡ್ರೈನೇಜ್ ನೀರು. ಇದು ಕಂಡರೂ ಕೂಡ ನಮಗೆ ಸಂಬಂಧಪಟ್ಟದ್ದು ಅಲ್ಲ ಅಂತ ಹೇಳಿ ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ಹೋಗುವಂತಹ ಜನಪ್ರತಿನಿಧಿಗಳು, ಇಲಾಖೆಯ ಅಧಿಕಾರಿಗಳು ಕಂಡರೂ ಕಾಣದ ಹಾಗೆ, ಒಂದೊಂದು ಬಾರಿ ಕಂಡರೂ ಇದು ಮಳೆ ನೀರು ಅಂತ ಭಾವಿಸಿ ತೆರಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆದರೆ ಸ್ಮಾರ್ಟ್ ಸಿಟಿಯಲ್ಲಿ ಮಾತ್ರ ರಸ್ತೆಯಲ್ಲೇ ಚರಂಡಿ ನೀರು ಹರಿತಾ ಇದೆ. ಕಳೆದ 20 ದಿನಗಳಿಂದ ರಸ್ತೆಗೆ ಡ್ರೈನೇಜ್ ನೀರು ಹರಿತಾ ಇದ್ದರೂ ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ. ನಾವು ಸಮಸ್ಯೆಯನ್ನು ಯಾರಲ್ಲಿ ಹೇಳ್ಕೊಳ್ಳೋದು ಅಂತ ನಗರವಾಸಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ಆಗಿಲ್ಲ, ಯಾರ ಹತ್ರ ಹೇಳೋದು? ಕಾರ್ಪೊರೇಟರ್ಗೆ ಫೋನ್ ಮಾಡಿದ್ರೆ ನಮ್ದು ಈಗ ಇಲ್ಲ ಸರ್, ನಮ್ದು ಏನು ನಡೆಯಲ್ಲ, ಚುನಾವಣೆ ಆಗಬೇಕಲ್ಲ ಅಂತ ಹೇಳ್ತಾರೆ. ಜನರು ಏನು ಮಾಡೋದು ಪಾಪ? ಒಂದಾ ಹೇಳ್ಕೊಳ್ಳೋದಕ್ಕೆ ಜನಪ್ರತಿನಿಧಿ ಬೇಕು, ಇಲ್ಲದಿದ್ದರೆ ಸಮಸ್ಯೆಯನ್ನು ಹೇಳಿದ ತಕ್ಷಣ ಕೆಲಸ ಮಾಡುವ ಅಧಿಕಾರಿಗಳು ಬೇಕು. ಇದು ಎರಡೂ ಇಲ್ಲದಿದ್ದರೆ 20 ದಿವಸ ಅಲ್ಲ, ಇನ್ನೂ 10 ದಿವಸ ಆದರೂ ಕೂಡ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ನಂತೂರಿಂದ ಕದ್ರಿ ಹೋಗುವ ರಸ್ತೆಯಲ್ಲಿ ಟ್ವಿನ್ಸ್ ಎಲೆಕ್ಟ್ರಾನಿಕ್ಸ್ ಎಂಬ ಜಾಗದಲ್ಲಿ ಇಲ್ಲಿ ಒಂದು 20 ಡೇಸಿಂದ ಡ್ರೈನೇಜ್ ಬ್ಲಾಕ್ ಆಗ್ತಾ ಉಂಟು. ಅದು ತುಂಬ ಪ್ರಾಬ್ಲಮ್ ಕೊಡ್ತಾ ಉಂಟು ಎಲ್ಲರಿಗೂ. ಕೆಲವರಿಗೆ ಅದು ಮಳೆ ನೀರು, ಆ ಡ್ರೈನೇಜ್ ನೀರು ಅಂತ ಗೊತ್ತಾಗೋದಿಲ್ಲ. ಹಾಗೆ ಬೆಳಗಿನ ಟೈಮಲ್ಲಿ ತುಂಬ ಹೋಗ್ತಾ ಉಂಟು, ನೀವು ನೋಡ್ಬೋದು ವಿಡಿಯೋದಲ್ಲಿ. ತುಂಬ ನಾವು ಯಾರಿಗೆ ಕಂಪ್ಲೇಂಟ್ ಮಾಡೋದು ಏನಂತ ಗೊತ್ತಿಲ್ಲ. ಈಗ ಕಾರ್ಪೊರೇಷನಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಎಕ್ಸ್ ಕಾರ್ಪೊರೇಟರ್ ಈ ಏರಿಯಾದು ಯಾರು ಇದ್ದರು ಅವರೊಂದು ಇದನ್ನೊಂದು ಆದಷ್ಟು ಬೇಗ ಸರಿ ಮಾಡಿ ಎಲ್ಲರಿಗೂ ಒಂದು ಸಹಕಾರ ಕೊಡಬೇಕು. ಯಾಕಂತ ಹೇಳಿದರೆ ಇಲ್ಲಿ ಪರಿಸರದವರಿಗೆ ತುಂಬ ಸ್ಮೆಲ್ ಬಂದು, ಇಲ್ಲಿಗ ಚೆಕ್ಸ್ ಓನರ್ ಅವರಿದ್ದಾರೆ, ಇನ್ನೊಬ್ಬರು ನಮ್ಮದು ಹಿರಿಯರು ಇದ್ದಾರೆ, ಅವರು ಕೂಡ ನಮ್ಮ ಹತ್ರ ತುಂಬ ಇದರ ವಿಷಯ ಮಾತಾಡಿದ್ದಾರೆ. ಇದನ್ನೊಂದು ಸರಿ ಮಾಡಿ ಒಂದು ಆದಷ್ಟು ಬೇಗ ಸರಿ ಮಾಡಿ ಕೊಡಬೇಕಂತ ನನ್ನದೊಂದು ವಿನಂತಿ ದೈಜಿ ವರ್ಲ್ಡ್ ಮುಖಾಂತರ. ನಾವು 2 ವೀಲರ್ನಲ್ಲಿ ಹೋಗುವಾಗ ಬೇರೆ ಗಾಡಿಯವರೆಲ್ಲ ಅದ ನೀರನ್ನು ಚುಮ್ಮಿಸಿ ಹೋಗ್ತಾರೆ. ನಮಗೊಂದು ಒಳ್ಳೆ ಒಂದು ದೇವಸ್ಥಾನಕ್ಕೆ, ಚರ್ಚಿಗೆ, ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಅದು ಹಾಗೇ ಹೋಗ್ಬೇಕು ನಾವು, ಆ ಕೆಟ್ಟ ನೀರಿನ ವಾಸನೆ ಇದ್ದುಕೊಂಡು. ಆದಷ್ಟು ಬೇಗ ಇದನ್ನು ಮಾಡಿಕೊಡ್ಬೇಕು. ತುಂಬ ಉಪದ್ರವ ಆಗ್ತಾ ಉಂಟು. ನೋಡಿ, ಮಳೆಗಾಲದಲ್ಲಿ ತುಂಬ ನೀರು ಆಗ್ತಾಯಿತ್ತು, ಈಗ ಸಹ ಹೋಗ್ತಾ ಉಂಟು.